ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂತಹ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಾಹಿನಿಗೆ ಸ್ವಾಗತ. ವಿಶೇಷವಾಗಿ ತುಳುನಾಡಿನಲ್ಲಿ ಎಲ್ಲ ಕಡೆ ಕೂಡ ಸಂಭ್ರಮದ ವಾತಾವರಣ. ಈ ಕೆಲವು ದಿನಗಳಿಂದ, ಈ ಕೆಲವು ಮಾಸಗಳಿಂದ ಎಲ್ಲ ಕಡೆ ಕೂಡ ಜಾತ್ರಾ ಮಹೋತ್ಸವ, ಕೋಲ, ನೇಮ, ಬ್ರಹ್ಮ ಕಲಶಾಭಿಷೇಕ ಇಂತಹ ಸುಂದರವಾದ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ಳುವಂತಹ ಭಾಗ್ಯ ನಮ್ಮದು. ಕುಂಭಮೇಳ ನಡೆದ ನಂತರವಂತೂ ಇಲ್ಲೆಲ್ಲರೂ ಕೂಡ ಭಕ್ತಿ ಕಡಲಲ್ಲಿ ಮಿಂದೆದ್ದು ದೇವರ ಬಗ್ಗೆ ಹೆಚ್ಚಿನ ಭಕ್ತಿ ಪ್ರೀತಿಯನ್ನು ತೋರಿಸ್ತಾ ಇರುವಂಥದ್ದನ್ನು ಕೂಡ ನಾವು ಒಪ್ಪಲೇಬೇಕಾಗ್ತದೆ. ಅದೇ ಒಂದು ಸುಂದರವಾದಂತಹ ಕ್ಷಣ ಏನಿದೆ, ಶ್ರೀ ಕೊರಗಚ್ಚ ದೈವದ ದೇವಸ್ಥಾನ ಕಡೆಗೋಳಿ, ತುಂಬೆ, ಪುದು, ಬಂಟ್ವಾಳ ತಾಲೂಕು. ಇಲ್ಲಿ ಸ್ವಾಮಿ ಕೊರಗಚ್ಚ ದೈವದ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಾರ್ಷಿಕ ಕೋಲದ ಸೇವೆ ನಡೆಯುವಂತಹ ಒಂದು ಸುಸಂದರ್ಭ ಕೂಡ ಆ ಒಂದು ಭಾಗದ ಜನರಿಗೆ ನೋಡುವಂತಹ ಅವಕಾಶ ಸಿಕ್ಕಿತು. ಅಜ್ಜ ಅಂತ ಹೇಳಿದ್ರೆ ತುಳುನಾಡಿನವರಿಗೆ ಅಚ್ಚುಮೆಚ್ಚು. ಅಜ್ಜ ಅಂತ ಹೇಳಿದ್ರೆ ಬರೀ ದೈವ ಅಲ್ಲ, ನಮ್ಮ ಮನೆಯ ಒಬ್ಬ ಸದಸ್ಯನ ಹಾಗೆ ನಮ್ಮೆಲ್ಲರನ್ನ ಕಾಯುವಂತಹ ಒಬ್ಬ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಜ್ಜನ ಮೇಲೆ ಇರುವಂತಹ ನಂಬಿಕೆ ಎಷ್ಟು ಗಟ್ಟಿ ಅಂತ ಹೇಳಿದ್ರೆ, ನಮಗೆ ಯಾವುದಾದ್ರೂ ಸಮಸ್ಯೆ ಬಂದಾಗ ಮೊದಲು ತಂದೆ ತಾಯಿಯೋ ಅಥವಾ ಹಿರಿಯರ ಬದಲಾಗಿಯೋ ನಾವು ಕಟ್ಟಿಗೆ ಹೋಗೋದನ್ನು ಅಭ್ಯಾಸ ಮಾಡಿದ್ದೇವೆ. ಅಷ್ಟು ವಿಶೇಷ ಅಜ್ಜ ಅಂತ ಹೇಳಿದ್ರೆ. ಹಾಗಾಗಿ ತುಳುನಾಡು ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಅಜ್ಜನ ಮೇಲೆ ಭಕ್ತಿ ಇರುವವರು ಸಾಕಷ್ಟು ಜನ ಇದ್ದಾರೆ. ಅಜ್ಜನ ಭಕ್ತಿಗಾಗಿ ಸಾಕಷ್ಟು ಜನ ತುಳುನಾಡಿಗೆ ಭೇಟಿ ಕೊಟ್ಟು ಕಟ್ಟೆಯಲ್ಲಿ ತಮ್ಮ ತಮ್ಮ ಸೇವೆಯನ್ನ ಮಾಡಿ ಅಜ್ಜನಿಗೆ ಕೈ ಮುಗಿದು ನಾನೆನಿಸಿಕೊಂಡದ್ದನ್ನ ನೆರವೇರಿಸು ಅಂತ ಎಲ್ಲರೂ ಕೇಳಿಕೊಂಡು ಹೋಗಿ ಖುಷಿಯಿಂದ ಬಂದವರು ಇದ್ದಾರೆ. ಹಾಗಾಗಿ ಅಜ್ಜ ಅಂತ ಹೇಳಿದ್ರೆ ಅದು ಅತಿ ದೊಡ್ಡ ನಂಬಿಕೆ, ಹಾಗೆ ಶಕ್ತಿ ಅಂತ ಎಲ್ಲರೂ ಕೂಡ ನಂಬಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ವಾರ್ಷಿಕ ಕೋಲ ಕೂಡ ನೋಡುವಂತಹ ಗಳಿಗೆ ಎಲ್ಲರಿಗೂ ಸಿಗುವುದಿಲ್ಲ, ಅದೃಷ್ಟವಂತರಿಗೆ ಮಾತ್ರ ಈ ಒಂದು ಭಾಗ್ಯ ಸಿಗುವಂಥದ್ದು. ಉಳಿದವರಿಗೋಸ್ಕರ ವಿಜುವಲ್ಸ್ ಬರ್ತಾ ಇದೆ. ಈ ಒಂದು ಸುಂದರವಾದ ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದೆ, ಮರಳು ಮಾಡಿಕೊಂಡೇ ಮಾಯಾದೇವಿ. ಮರಳು ಮಾಡಿಕೊಂಡೇಲೆ ಮಾಯಾದೇವಿಯೇ, ಮರಳು ಮಾಡಿಕೊಂಡೇಲೆ ಮಾಯಾದೇವಿಯೇ, ಮರಳು ಮಾಡಿಕೊಂಡೇಲೆ ಮಾಯಾದೇವಿಯೇ. ಉರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದೆ, ಮರಳು ಮಾಡಿಕೊಂಡೇಲೆ ಮಾಯಾದೇವಿಯೇ, ಮರಳು ಮಾಡಿಕೊಂಡೇಲೆ ಮಾಯಾದೇವಿಯೇ.
ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವಾಗಿ ಕಾಣುತ್ತದೆ ಮರಳು ಮಾಡಿಕೊಂಡೆ ಮಾಯಾದೇವಿಯೇ ಮರಳು ಮಾಡಿಕೊಂಡೆ ಮಾಯಾದೇವಿಯೇ ಹೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ
ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ ಶ್ರೀರಾಮ ಜಯ ರಾಮ ನಲ್ಲಿ ಕೋಲ ದೈವಾರಾಧನೆ ನೇಮ ಅನ್ನುವಂಥದ್ದು ಹೊಸತೇನಲ್ಲ. ಆದರೆ ವಿಶೇಷ ಅಂತ ಹೇಳಿದರೆ ಎಲ್ಲ ದೈವಗಳ ಕೋಲ ಕೂಡ ನಡೆಯುವಂತಹ ರೀತಿ ಒಂದೇ ರೀತಿ ಇರುವುದಿಲ್ಲ. ಭಕ್ತಿ ಹಾಗೂ ಜನರ ಮೇಲಿರುವಂತಹ ನಂಬಿಕೆ ಹಾಗೂ ಆಚರಣೆಯ ಮೇಲೆ ಪ್ರತಿಯೊಂದು ದೈವಾರಾಧನೆ ಕೂಡ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಕೂಡ ತುಳುನಾಡಿನಲ್ಲಿ ಅಜ್ಜನ ಕೋಲ ನೋಡಬೇಕು ಅಂತ ಎಷ್ಟೋ ಜನ ಭಕ್ತಾದಿಗಳು ಬಂದು ಸೇರುವುದನ್ನು ನಾವು ಇಲ್ಲ ಅಂತ ಹೇಳುವ ಹಾಗಿಲ್ಲ. ಅಜ್ಜನ ಕೋಲದ ವಿಶೇಷತೆಯೇ ಇದು ಅಂತ ಹೇಳಬಹುದು. ಅಜ್ಜನ ಮುಗ್ಧತೆ, ಅಜ್ಜನ ನಗು ಅಥವಾ ಅಜ್ಜನ ಕೋಲವನ್ನು ನೋಡುವಲ್ಲಿ ಸಾಕಷ್ಟು ಜನರು ಬಂದು ಸೇರುವಂಥದ್ದು ಅಜ್ಜನ ಕೋಲದ ವಿಶೇಷ ಅಂತ ಹೇಳಬಹುದು.
ಗಡುಬಾಡಿ ಜಾಗದ ನೆಲೆಯಾತ ಬಂದನ್ನು ಪೂರ ಹಿರಿಯಕನ ನಂಬಿಕೆ ಗೆದ್ದು ಉಂಟು ನಾನು ಈ ಜಾಗ ನಂಬೋಲ್ಲ ಅಂಚೆನೆ ಪುರಾಳಿ ರಾಜರಾಜೇಶ್ವರ ಮನಸ್ಸು ಅಂದು ಮಾಡ್ತೋಲ್ಲ ಅಂಚೆನೆ ಹೊರದೇಶ್ವರ ದೇವರ ಮನಸ್ಸು ಅಂದು ಮಾಡ್ತೋಲ್ಲ ಅಂಚೆನೆ ಕದ್ರಾಡು ಕಾಂತ ಮಂಜುನಾಥ ದೇವರ ಮನಸ್ಸು ನಂದು ಮಾಡ್ತೋಲ್ಲ ಅಂಚೆನೆ ಎಂಗ್ಲ ಸುದ್ದಿಯಡು ಮುಡವೆ ಅರಸು ಇದನಾತಿ ದಿಮಾದಿವಂತೆ ಮುಗುಳ ಮನಸ್ಸು ನಂದು ಮಾಡ್ತೋಲ್ಲ ಅಂಚೆನೆ ಮಾಲಿಂಗೇಶ್ವರ ವಿಷ್ಣು ಮಹಾಲಕ್ಷ್ಮಿ ಅಂಚೆನೆ ಕಣಪಾಡಿ ತಾಯಿ ಪಿಲಿಪಿಲಿ ಚಂಡಿ ಮೊಗಲ ಮಾತ ಮನಸ್ಸು ನಂದು ಅಂದು ಮಾಡ್ತೊಂದು ಕಡೆ ದೇವರಾಜ ಕೋರ್ದಪ್ಪನ ಮನಸ್ಸನ್ನು ಅಂದು ಮಾಡ್ತಾನಲ್ಲ ಈ ಜಾಗಡೆ ಸತ್ಯತ್ತಿನ ಮಾತೆ ಕಚ್ಚೇರಿ ಸೇರಿದ್ದೇವೆ 10 ಸೇರಿನಲ್ಲಿ ಮುತ್ತೊಂದು ಬಂದು ಹಿರಿಯಾಕಲು ಬಂತು ನನಗೆ ಇಲ್ಲ ಕತ್ತೆ ಆ ಕಚ್ಚೆಗೆ ನಿನ್ನ ಪುತ್ತಾರ ಬದವರು ವಾಣಮ್ಮನದ ಕಾರ್ಮಿಕ ಉಂಡ ಅಂಚೆನೆ ಕಡೆಗೋಲ್ಲಮ್ಮನ ಎಲ್ಲ ಒಂದೊಂದು ಬಂದು ಮಾತ ಜನ ಮುಂದೆ ಬೈತಾರೆ ಸತ್ಯದ ಮಂಡಳಿ ಹತ್ತಲು ಪೂಜಾರ್ಜನ ಧರ್ಮದ ಮಂಡಳಿ ನಡೆಸಿನ ಹತ್ತಲು ಪೂಜಾರ್ಜನ ಧರ್ಮ ಬತ್ತಲ್ಲ ಕಡೆಗೋಲಿಗೆ ಪತ್ತೇರ್ನ ಬೇಗ ಬಂದಲ್ಲ ಪತ್ತೇರಿಗೆ ಬರ್ತಿಲ್ಲ ಬಿಸ್ತಕನಲ್ಲ ದೂರ ಮಲ್ಪಾದ ಅದನ್ನ ಇಷ್ಟ ಕನ್ನಡ ಮಾತ ಮುಟ್ಟ ಮಲ್ಪಾದ ನಂಬಿನ ಆಗಿ ಮುಂದಿಗೆ ಎಂಕಲ್ ಪಪ್ಪ ಎಂಕಲ್ ಕನ್ನಡ ಮಾನ
ಆತನ ಕೊಡ್ತೇನೆ ಉಳ್ಳಾಕ್ಲ ಬಂದುಂಡೆ ಹೇಗೆ ಉಳ್ಳಾಕ್ಲೆ ನಿಕ್ಲೆ ಕಾಪನ ಸಾಲ ಮಂಡಿಗೆ ನಿಕ್ಲಸನಂಗ ದೆಪ್ಪದು ಕೊರಂಡ ಎಂಕನದ ಸೇಜ ಬರ ಕೊರ್ಪರ ಬಂದಿಲ್ಲ ಉಳ್ಳಾಕ್ಲೆ ಕೇನುಂಡೆ ಆತನ ಕೊಡ್ತು ಉಳ್ಳಾಕ್ಲ ಬಂದಿರು ಹೇಗೆ ತನಿಯ ಉತ್ತಾ ಸಾಲ ಪಟ್ಟದ ಅಧಿಕಾರದವನ್ನು ನಿಕ್ಲೆ ದೆಪ್ಪದು ಕೊರಂಡ ನಿಕ್ಕು ಮೂರು ಅಟಿಲು ಕಾಡಿಡು ಮೆಚ್ಚಿ ಏಳು ಕಲ್ಲು ಏಳು ವರ್ಗ ಕರುಕತ್ತೆರಡು ಮುಕ್ಕಾಲ ಮುಚ್ಚಿಗಳ ಸೇವೆ ಕೊರಪು ಬಂದು ಉಳ್ಳಾಕ್ಲು ಬಂದುಂಡಿರು ಉಳ್ಳಾಕ್ಲು ಬಣ್ಣ ಕಿರಿಕದ ಮೇಲೆ ಮುತ್ತಾಸರ ಬಂಡೆ ಉತ್ತಾರ ಗುತ್ತೂಪ ಬಂಡೆ ಕಬಲ್ತಿ ಬೆತ್ತನ ಸಿಸ್ಟಮ್ ಅಂತೊಂಡೆ ಕಬಲ್ತಿ ಬೆತ್ತನ ಕರುಂಡೆ ಕಬಲ್ತಿ ಬೆತ್ತದ ಮಾಸನ ಅತಿ ಕೊಡುಗಿಲ್ಲ ಉಂಡೆ ಉದ್ಯಾನದ ಉಳ್ಳಾಕ್ಲಿತ್ತಿನ ಕುತ್ತಾರ ಸಾಲ ಪಟ್ಟಗಳನ್ನು ಬತ್ತುಂಡೆ ಏರಿಯ ಉಚ್ಚಾರದ ಉಳ್ಳಾಕ್ಲೆ ಎಲ್ಲ ಉಳ್ಳಾಕ್ಲಿತ್ತಿನ ಜಾಗಗಳ ಮುತ್ತಿನಿಗೆ ಗೋಪರ ಹೋಗ್ತಿರ ಬಂದು ಕೇಳುಂಡೆ ಆತನ ಕೊಟ್ಟು ಬಂದುಂಡೆ ಅಂಚಿನ ಅರಸದೇವರು ಸೋತಲು ತಿರಬತ್ತು ಹೋತೆ ನಿನ್ನಂತೆ ಪಾಪದೇವನ ಬಾಯರ ಧೈರ್ಯ ಬಂದುಂಡಿರು ನಿಂತನೆ ಪಾಪ ಅಂದೆ ಕಟ್ಟಿಗೆ ಬಂದುಂಡೆ ಕಬಲ್ತಿ ಬೆತ್ತದ ಮಾಸದಿತ್ತುಂಡೆ ಉದ್ಯಾನದ ಉಳ್ಳಾಕ್ಲಿನ ಕನ್ನೇಸ ಕಟ್ಟುಂಡೆ ಬೆರಿ ಬತ್ತುಂಡೆ ಉಳ್ಳಾಡ ಉತ್ತಾರ ಸಾಲ ಪಟ್ಟಿದೆ ಎಲ್ಲ ಉಳ್ಳಾಕ್ಲೆ ಅರಸು ನಾನೇ ಪ್ರಧಾನ ಸತ್ಯವಾದ ಕಲತೆ ಆವಡು ಸಾಲ ಪಟ್ಟದ ಪ್ರಕಾರವಾದ ಉಳ್ಳಾಕಲು ಕೊನ್ನ ಪ್ರಕಾರವಾದ ಏಳು ಕಲ್ಲದ ಅಧಿಕಾರ ಪಡೆದ ಮೇಲೆ ಏವಯಾನು ಅಪ್ಪನ ಸುಮೂರ್ತದ ದೆಗ್ಗಾಡದ ಕಲ್ಲು ಬರುವ ತೀರ್ಮಾನ 5 ಪಕ್ಕ ಸ್ವಾಮಿತನದ ಕಲ್ಲು ಬರುವ ತೀರ್ಮಾನ 5 ಪಕ್ಕ ಬುಳ್ಳೆದ ಕಲ್ಲು 5 ಪಕ್ಕ ಉಜಿಲದ ಕಲ್ಲು 5 ಪಕ್ಕ ತಲತ ಕಲ್ಲು ಅವೇ ಪ್ರಕಾರವಾದ ದೇಹದ ಕಟ್ಟದ ಕಲ್ಲು 7 ಕಲ್ಲು 7 ಹೊರಗಡೆ ನಿತ್ಯ
ಕರ್ಪತ್ತೆಡು ಮುಕ್ಕಾಲು ಮುಗಿಯ ಸೇವದತ್ತನ ದೈವಯಾನ ಕಂಡ ಕಡೆಗೊಲಿದ ಮನ್ನಡು ವಾರಾಣಿಕರಡು ಹಿರಿಯ ಬಗನ ಧರ್ಮಪತ್ರವಾದ ಪುನಃ ಮನ್ನದು ಗಜತೂತೆಯ ನಿಲಯತೆ ಕನಕ ವಿಚಾರ ಸ್ವಾಮಿಗಳ ಭೂಮಿಗಳ ಮಾನಕ್ಕೆ ಮಾತ್ರ ಗೋಚರ ಅವನ ಕಾಲವಾದ ಕಟ್ಟಡ ಪ್ರಕಾರ ಸೇವೆಯ ಉನ್ನತ ಸಂದರ್ಭ ಕೇಂದ್ರ ವಿಚಾರ ಎರಡೆಗೆ ನಮಗೆ ಸೇವೆ ಸೃಷ್ಟಿ ಮಾಡ್ತಾರೆ ಮಾನವರೇ ಉತ್ತಮ ಕುಲ ಕೂಡಿನ ಸಭೆಗೆ ರೂಢ ಉಳ್ಳಡ ಇಲ್ಲತ್ತೆ ಉತ್ತರಮಂತನ್ನ ನೂರು ಪಾಲು ಸಮರಕಣ್ಣ ಬಂಟೆ ಚಾವಡಿ ಗಜಕಮ್ಮ ಒಂದು ಗುತ್ತು ಎರಡು ಗುತ್ತು 10 ಗುತ್ತು 14 ಗುತ್ತು ತೀರ್ಮಾನ ಗುತ್ತುದ ಬಾಮಗೆ ಮುತ್ತಿನ ಕೊರಟು ಸಂದರ್ಭ ಗುತ್ತು ಕತ್ತುವೆ ಏರಾದ ಇಚ್ಛೆಗೆ ಇಲ್ಲಿರುತ್ತೆ ಉತ್ತರಮಂತಂಡೆ ಆವಡ ಗುತ್ತುಲಕ ಸಮದರಕಣ್ಣ ಒಂದು ಪುತ್ರ ಸಾಧಿನ ದಿಕ್ಕನ ಮಗೆಯಾನು ಎನ್ನ ಅಪ್ಪೇರ ಬಣ್ಣಗ ಬೈರಕ್ಕೆ ಬೈದರು ಮಗಳ ಬಣ್ಣಗ ಹತ್ತು ಬೈದರು ಮಗೆ ಬಣ್ಣಗ ಚೆನ್ನೈ ಬೆದರು ಸಬಿಟ್ಟು ಬೈದರ್ನ ಪಾಲು ಸಂಸಾರ ಏನ ಇಲ್ಲಿರುತ್ತೆ ಆವಡ ಬೈರಕ್ಕೆ ಉತ್ತರಮಂತಂಡೆ ಮೊಯ್ಲಿ ಮುಳ್ಳಿನ ಕೈಸರಿಲ್ಲರ ವಿಜ್ಞಾನಕಾರರ ಸಂಸಾರ ಕೈಸರಿಲ್ಲರ ಹರಜಾತಿ ಪರಜಾತಿ ಸಂಪೂರ್ಣ ಜಾತಿ ಮಂಚಿನ ಮತ್ತೊಂಡೆ ಎಷ್ಟು ಕೊಂಚ ಜಾತಿ ಇತ್ತಿನ ನಿಕ್ಲಿಂಚಿನ ಮಾನವರಿಗೆ ಅದು ಉಳ್ಳಡ ಮಾಯಳೆದ್ರು ಮಾತಿರ ಭಕ್ತರ ಕೊಂಡ ತೀರ್ಮಾನ ಅಪ್ಪಕೊಂಡ ಸ್ವಾಮಿ ಇದನ್ನೇ ಒರಿಯ ಲೆತ್ತಿಗೆ ಏಕ್ಲಿ ಹೆಚ್ಚಿಗೆ ಒರಿಯ ಲೆಪ್ಪುಲ ನಲವತ್ತು ಕಡೆಗೊಲಿದ ಮಣ್ಣಗೆ ನಿನ್ನ ಲೆಪ್ಪಿಗೆ ಏರ್ಲ ಬೈಕೊಂಡ ಬೈದಿಜ ಸಾಯದ ಗಂಧಗಳ ವಾಮನ ನಿಟ್ಟ ಮಾನವ ತೀರ್ಮಾನ ಅದೇ ಅಪ್ಪಗನ ಕೂಡಿಂಚಿನ ಮಣ್ಣಡು ಲೆತ್ತದ ಒರಿನ ಹೆಚ್ಚಿಗೆಲತ್ತು ಲೆಪ್ಪಂದ ಒರಿನ ಕಮ್ಮಿಗೆಲತ್ತು ಸರ್ವೇರೇಗಳ ಮುಡಿಪುಣಂಚಿನ ಪರಿಮಳ ಅದು ಯಾನುಂಟುವೆ ಕೂಡಿನ ಸಬಿಟ್ಟು ಒರಿಯತ್ತಿಗೆ ಮಾತೆಲ್ಲ ಸರ್ವೇರ್ಲಂದುಳ್ಳಡ ಕಡೆಗೊಲಿದ ಮಣ್ಣಕ್ಕೆ ಕಾಲಾದಿಕೊಂಡು ವರ್ಷಾದಿಕೊಂಡು ಕಾಲಾಧಿಪತ್ರು ಕಾಲವಾದ ಕಟ್ಟಲ ಪಕ್ಕದ ಉನ್ನಾಯ ಸಂದರ್ಭದಲ್ಲಿ ಗಡುಕು ಹೋಗೋಡೆ ಗಡುಪಿನ ಸಕಲ ತುಗಿಲ ಕಾಂಡು ಅದೇ ಇತ್ತೆಯನ್ನು ಕಲಾದಿಪತಿ ಎತ್ತಿನ ಸತ್ಯ ಅಪಗಾನ ಕೂಡಿಂಚಿನ ರಾಜ ಒಂಜಿ ರಾಜ ಮಾಗಬೇ ಹೋಗುಗಳಲ್ಲೇ ಕಲಾದಿಪತಿ ಎತ್ತಿನ ಸತ್ಯ ಉಳ್ಳಡ ಕಲಕಾಪೆಣ್ ಆವಡ ಕಡೆಗೊಲಿದ ಮಣ್ಣು ಉನ್ನಾಯ ಸಂದರ್ಭ ಗಡುಕು ಹೋದ ಗಡುಕು ಸಂಗಣ ತುಗಿಲ ಕಾಂಡು ಕಲಾದಿಪತಿ ಕಲಕ ಬತ್ತಿಲ ಕಾಂಡು ನಮಕ್ ದೇವರಲಕ ದೇವಸ್ಥಾನ ಮೂತಲಕ ಬಜಿಮಾಡ ಏರೆಗುಳ್ಳಡ ಸುರುಕಾದ ಕಾಣಿಕೆ ಆವಡಿ ಇದ ಅಧಿಕಾರ ಭಕ್ತಿ ಪುರ ಗಂಟೆದ ಕಾಣಿಕೆ ಅಂತಲ್ಲ ಹೊರಳದ ಕಾರ್ಯವಾಗ ಮಲ್ಪದ ಸಂಸಾರ ಎಟ್ಟೆ ಮಲ್ಪದ ಕೊಡಲ ಬಂದು ಅರ್ಣಪ್ಪ ಹೇಳ್ಕೊಂಡು ಆ ಒಂದು ಗ್ರಾಮದ ಮಾಲಿಂಗೇಶ್ವರ ಮಲ್ಲ ಕಾಣಿಕೆ ಆವಡ ಅಧಿಕಾರ ಭುಜ ಬಂದ್ಬಂದು ಕನಪಡೆ ಮಲ್ಲ
ಆವಡಿ ಜಾಗರಿ ತಾತ್ಕಾಲ ಅನಾಧಿಕಾರದ ಕಟ್ಟು ಪೂರ್ಣಾಕಾರ ಪದ್ಧತಿ ಪ್ರಕಾರವಾದ ಕಾಲಾದಿ ಕೂಡ ನಮಗೆ ವರ್ಷಾವಧಿ ಬಂತು ವರ್ಷಾವಧಿ ಕೂಡ ಕಾಲಾದಿ ಬಂತು ಅದೇ ಕಾಲಾವಧಿ ಜನಿಸಿದ ಸೇವೆ ಕೊಡ್ಕೊಂಡು ನಮಗೆ ಆಕಾಂಕ್ಷ ಇದು ದಾನಗೈನ ತೀರ್ಮಾನ ಒಡಬಾರಿಕೆ ತೀರ್ಮಾನ ಕೊಟ್ಟ ಸೇವೆ ಅವನನ್ನು ಕೂಡ ಅರ್ಥಕ್ಕೆ ಉಳ್ಳಾಡ ವಾಗುತ್ತಲು ದಾನ ಬಗ್ಗೆ ಕೊಟ್ಟ ಸೇವೆ ಉಳ್ಳಾಡ ನೀವು ವರ್ಷದ ಕಾಲಾದಿಗೆ ಊರ್ಗು ಕಾಲಾದಿನ ಸೇವೆ ಕೊಟ್ಟು ಕಾಲಾದಿನ ಇದನ್ನ ದೈವಗಳ ಬರ್ಪಾವರು ಬರಗಜ್ಜ ಊರ್ಗಕ್ಕಳು ಮಾತಾಡ್ತಾರೆ ನಂಬಿಕೆಯ ಪ್ರಕಾರ ಊರ್ಗಕ್ಕಳು ಬರಿನ ದಾನ ಧರ್ಮಗಳು ಇನ್ನ ಸೇವೆ ಒರಿಯಾನದ ಬದುಕಿರತ್ತೆ ಇಂಚ ಎನ್ನ ಪೂರ್ಣ ಸಭೆಗೆ 10 ಪೇಜ್ ಬಂಜೆ ವಿಚಾರಣೆ ಕೇರೊಡೆಗೆ ಮತ್ತಿತ್ತಿನ ಮುತ್ತು ಸಾರತ್ತಿನ ಹೊನವು ಸಾರಲಪಟ್ಟ ತಲೆ 10 ಪೇಜಗಳು ಸರಿಯಾದ ವಿಚಾರದಲ್ಲಿದ್ದ ಮೈಯನ ಕೈಯ ಕಷ್ಟ ಬಿಡುದು ಸಾರಲಪಟ್ಟ ರಾಜ್ಯನ ಸೇವೆಗೆ ಬೋಡಾದರು ಏಕ ಕಷ್ಟ ಬೈದು ಏಕ ಹಿಮ್ಮತ್ತಾದ ಬೇರೆ ವಿಚಾರ ಮಾಡಿಗೆ ಮಾತ್ರ ಗೋಚರ ಅದರ ಅಪಗಣ ಸ್ವಾಮಿಯ ಆಯೋಗಕ್ಕೆ ನ್ಯಾಯೋಗಕ್ಕೆ ದುರ್ನೋಡ್ಲತ್ತು ಮಣ್ಣೋಡ್ಲತ್ತು ಪವಿತ್ರమైన వారానికలు దర్బాರದ మనడి ತಾತ್ಮರ ಕೊಟ್ಟರು ಈ ನಿಲಯದ ಬಂದ ವಿಚಾರ ಎಂದ್ರೆ ತೋರಿನ ಕಣ್ಣಿಗೆ ಏನಿಲ್ಲ ಬಾಳ್ಕೊಳ್ಳುವ ತೀರ್ಮಾನ ಅದೇ ಅದನ್ನ ಸ್ವಾಮಿ ಕೈಯ ಕಾಲಾದಿ ಕೊನಿಗೆ ವರ್ಷಾವಧಿ ಕಾಲಾವಧಿ ಬರ್ತದೆ ಕಾಲಾವಧಿ ಕಟ್ಟಣ ಪ್ರಕಾರವಾದ ಕಾರಣಕ್ಕೆ ಅಪ್ಪಲ ಕಥೆಗೆ ಸೇವನೆ ಕೊಡು ಆಸೆ ಆಕಾಂಕ್ಷ ತೀರದ ಪ್ರಕಾರವಾದ ದಿನಕ್ಕೆ ಮನ ಕಾಲಾವಧಿ ನಿಮಗೆ ಕೊಟ್ಟು ಸೇವೆ ಅಪ್ಪಗಾಣದ ಕಾಲಾವಧಿ ನಿಮಗೆ ಕೊಡುವ ಸೇವೆ ಕಿಂಚಿನ ಮಟ್ಟದ ಸೇವೆ ಒಂದು ಈ ಪರ್ವತವಾದ ಸ್ವೀಕಾರ ಮತ್ತು ಈ ದಾರಿಗೆ ಆಯ್ನ ಕಾರ್ಯಭಾಗ ಕಮ್ಮಿ ಉಳ್ಳಾಡ ಅದೇ ಆಯ್ನ ಕಾರ್ಯ ಹೆಚ್ಚಿಗೆ ಉಂಟು ವಾಕರ ಬಗ್ಗೆ ಹೆಚ್ಚಿನ ವಿಚಾರ ಮಾನವರಿಗೆ ಎದ್ದು ಬರಂದು ಅಜ್ಜ ಮಾಯಿಡಿಂಗ್ಲ ಜ್ಞಾನ ಬುದ್ಧಿ ಕೊಟ್ಟು ಕಡೆಗೊಳಿದ ಮನಿಡು ಮಂಗು ಸೈಕಲ್ ಮಂಗುದ ಸಂತಾನ ಪರಂಪರೆ ಬೋರ್ಡ್ ಬಂದದು ಗಂಟಿಡು ಪುಲ್ಲೆ ಪುಟ್ಟಿರೇಕಿನ ಒಯ್ಬೋದು ಭವಿಷ್ಯತ್ತು ಗೀತಾಗಿ ಚಾಕರಿ ಮಾಡ್ಬೋದು ಕಾಲಾವಧಿ ಸೇರ್ಕ ಯೋಗ್ಯವಾಗಿಲ್ಲ ಪರಾದ ಬಂದು ಸೇವೆ ನಿಖಿಲ್ ಸೇವೆ ಯಾನಿಂದ ಪ್ರತಿಪೂರ್ಣ ಮಾಡಿ ಸ್ವೀಕಾರ ಈ ಜಾಗದ ವಿತ್ತಿಗೆ ಬರದಿನಕ್ಕೆ ಬರ್ಪಾವೆ ಕೊರಂದಿನಕ್ಕೆ ಕೊರಪಾದು ನೂಲುಗಾತು ಮುಗುತ್ತೆ ಭಾರದಾತ ಕೊರತೆ ಬರ ಕಡೆ ಸೂರ್ಯ ಚಂದ್ರ ಕಾಲಮುಟ್ಟಲ ದಗೆದೋಷ ಬರದಿನ ಕಡೆ ಕಡೆಗೊಳಿದ ಮಣ್ಣಿಗೆ ಕಟ್ಟಿಗೆ ಅಲಿಯಂತರ ಬರದಿನ ಕಡೆ ಸಾರಲ ತನಿಯೇ ಈಗ ಕೈ ಮಿತ್ರಗಳ ಮಾಡ್ತಾರೆ
ಖರ್ಚು ಮಾಡ್ಕೊಂಡೆ ಕಟ್ಟದಲ್ಪ ಏನಾದ್ರು ಸಾಲ ಬಂದಿದೆ ಸಿಂಗಾರ ಮಾಡ್ತಾನಲ್ಲ ಯಾರು ನಿಕ್ಲಿಕ್ಕೆ ಕಡೆಗೊಳ್ಳ ಮಣ್ಣು ಕೊಟ್ಟು ಒಂದಿನ ಗಂಧ ಅಪ್ಪೇರು ಬೈರಕ್ಕೆ ಬೈದರು ಸಾಧ್ಯ ದಿಕ್ಕಿನ ಮಗೆಯಾನ ಎನ್ಸೂರ ವರೆಗೆ ಲೊತ್ತಬಹುದು ಕೈಟು ಉಪ್ಪಡು ತಿಪ್ಪಿಡಿ ಗಂಜಿ ಕೊಡ್ತಾರೆ ಯಾವದಕ್ಕೆ ಸಾಂಕೃತಿಕ ಸಭಾದ ಅನುಕೂಲ ಮಂತ್ರಿ ಬಂದಿಕ್ಕೆ ಗೋಚರ ದಿಕ್ಕಂದು ಅನ್ನ ಧರ್ಮ ಮತ್ತು ಈ ಜಾಗದ ಮಂತ್ರಿ ಅಚ್ಚಪತ್ರ ಸ್ವಾಮಿ ಧನಿಯ ಮಂತ್ರಿ ಅಚ್ಚಪತ್ರ ಶಾಸನ ಬಗ್ಗೆ ತಪ್ಪು ಪಜ್ಜ ತಪ್ಪಿತ್ರ ಬುಡಪತ್ರ ಎಡತಚ್ಚಪತ್ರ ಬಲತಕಡೆ ಸ್ವೀಕರಲ್ಲ ಬಲತಚ್ಚಪತ್ರ ಎಡಕಡೆ ಸ್ವೀಕರದು ಈ ಜಾಗದ ವಿತ್ತಗಳ ಅಗೆಲ್ಲ ಮಕ್ಕಳು ಯೋಗೆಲ್ಲ ಭಾಗ್ಯರು ಬಾಣಾದುಕೊಂಡ ಭಕ್ತಿ ಮಾತ್ರ ನಗೆಲ್ಲ ಯಾನಿಂದ ಪ್ರತಿಪೂರ್ಣ ಮಾಯಬಂಡ ಸ್ವೀಕಾರ ಬೇಡ ನಿಕ್ಲ ಸೂತ್ರ ಅನ್ನದ ಗೋಲಿಗಳ ಜೈನದ ಗೋಲಿಗಳ ತತ್ತಾರ ಬರದಗಡೆ ಸಾರಲ ಪಟ್ಟು ತಡೆ ನಿತ್ಯಗನ ಸಂತೋಷ ಅಂತ ಅಗೆಲ್ಲ ಸ್ವೀಕಾರ ಬೇಡ ಬೇಡ ಗೋಲಂದಾಯ್ಕೆ ಮರಕ್ಕೆ ಕಟ್ಟಬಾರದು ಅಂತ ಜಪ್ಪಾಡು ಕಂಬಳು ನೋಡ ನನ್ನ ಅಪ್ಪೇರು ಬೈರಕ್ಕೆ ಕೊಟ್ಟಿನ ಕಡ್ಡಿರ ಕೈ ಅದೇ ನೋಡ ಆವಡು ಅಪಗಾಡ ಭಕ್ತಿ ಪೂರ್ವಕದ ಉಂಟಾಯಿತ ಸಂದರ್ಭ ಈ ಜಾಗದ ಯಾನೆಂಚ ಅಮೃತ ಸ್ವೀಕಾರ ಸಾರಣ ಪಟ್ಟದ ವಿತ್ತಗನ ಮರ್ಪಾದ ಕೊಡ್ಪೆ ಸಂತೋಷ ಮಾತ್ರ ಬೇಡ ಬೇಡ ಎನ್ನ ಕಟ್ಟು ಬಂದಾಗ ವಾಲೆ ಕೊಟ್ಬೋಡು ವಾಲದ ಒಕ್ಕನೆ ತೋಡು ಪೂರ ಕಟ್ಟು ಬಂದ್ಪಾದೆ ಎಂಚೆನ ಕಟ್ಟುವುದು ತೋಡಿ ತಮಿತ ಕಟ್ಟುವುದು ಆವಡ ಅಪಗಡ ಎನ್ನ ಅಪ್ಪೆಂದು ಬಂದಾಗ ಕೊರಪುನ ಮೇಲೆ ಅಮ್ಮೆಂದು ಬಂದಾಗ ವರವನ ಓಡಿ ಕೊರಪುನ ಮಗೆ ಪುಟ್ಟಿನ ಮಗೆ ಯಾನೆ ಅಪಗವನ್ ಪಡಿ ಎನ್ನಪ್ಪೆ ಕೊರಪುನ ಮೇಲೆ ಎನ್ನ ಲಕ್ಕಂತಿನ ಪೊನ್ನ ಪಂಜರು ತಿಂಗಳ ಬರ ಮೀಪೇರು ವರ್ಷಗುರ ಬೆತ್ಪೇರು ಆನ ಬೆತ್ಪೇರು ಆನ ಪೊರ್ಲು ತೂಪೇರು ಪೊನ್ನ ಬೆತ್ಪೇರು ಪೊನ್ನ ಪೊರ್ಲು ತೂಪೇರು ಎಂಕಿ ಜತ್ತಿನ ಕರಿಯ ನೀರನೆಸಿ ಗೆಲುವು ಸಂದರ್ಭ ಕೊರಪುನ ಮೇಲೆ ಬರಪಲು ಅಪ್ಪೆಗೂ ಬಲ್ಲಿಗೆ ತಿಂಗಳು ಕರೆದ್ರೆ ಏನು ಬೋದು ಹೆಣ್ಮತಿಗಳು ಹೆಣ್ಮಕ್ಳು ಮತ್ತೆ ತಿಂಗಳು ಬಂದಾಗ ಬೆರಟೆ ಬಂದು ರುಮದೇವರು ಬಂಜಿನ ಬಂದು ಮುಂಜಿ ಬರದ ಬೇಣೆ ಅಮ್ಮೆಯ ಓನೋಡಿ ಕಡಗಲ ನಡೆದು ಕಾರಕ್ಕೆ ವಜ್ರ ಕಡೆದು ಒಳೆಯ ತರ ತಪ್ಪುತ್ತದೆ ಸೆಣ್ಣಿನ ಸಲಪ್ಪು ಬೆದರ ಬೇಕಪ್ಪು ಎನ್ನಪ್ಪೆ ಕೊರಪುನ ಮೇಲೆ ಒಂದಿನ ಕಟ್ಟು ಒಂದಿನ ಆನ್ಮಗಳ ಬೆದ್ದರು ಅಮ್ಮೆ ಪೋರು ಮತ್ತೆ ಮೊಲಸಂಡಿ ಬರದೆ ಆತರ ಕೊಟ್ಟು ಮೊದಲ ಹಾಕದೆ ಮಾಡ್ಬೇರು ಎನ್ನ ಅಪ್ಪಿನ ಮೇಲೆ ಬೇರೆ ತಿಪ್ಪೆಗಳು ಅಪ್ಪೆ ಸೈತಿರು ಅಮ್ಮನ ಕೈತ ಪುಂಡಿ ಅಮ್ಮೆ ಸೈತಿರು ಬುದ್ಧಿಗರ ಮಗಲು ಏರು ಕೊಪ್ಪರು ಸೈತ ಮುತ್ತು ಬೇರೆ ಏರು ಕೊಪ್ಪರು ಯಾನು ಚಿಂತೆ ಬಂಡೆ ಏರು ಕೊಪ್ಪರು ರೋಗರು ಉಜ್ಜು ಕೊಪ್ಪು ಜ್ಞಾನ ಕೊಪ್ಪು ಚಿರುಗಳಿದೆಯಾ ಐಸನಾಳ ಕೊಪ್ಪು ಅಡ್ಡಬಾಡ ಬುದ್ಧಿಗರ ಜ್ಞಾನಕೊಳ್ಯ ಬೈರಕ್ಕೆ ಬೈದು ಸ್ನಾನ ಮಾಡಿ ತಿರುಪಡ ಜನಮನರು ಕೊಪ್ಪಂದಗಳು ಬೈಲ ಬಾಬು ಓದಿದ ಬಗ್ಗೆ ಕಾವಡು ಕೊಡನೆ ತಿರುಪಡ ದೂರವಿದೆಯಾ ಮಾಡೋ ಮುಟ್ಟಟ್ಟ ಬಾಳ್ಕೊಳ್ಯ ಮಾಡೋದು ನಾವು ಅನ್ನ ಹತ್ರ ಮುಗಿದಾಗ ನಾನು ಹೇಳ್ಕೊಳ್ಳಿ ಎನ್ನ ಅಪ್ಪೆಗೆ ಹೆಚ್ಚು ಕುಕ್ಕದ ಪ್ರಮುಖ ನಾನು ಇದು ಕೂಡ ಬಾಡೋಕೊಂಡೆ ಮಾಡಬಹುದು ಗುಳಿಕಟ್ಟ ಮಾಡಬತ್ರ ಮಸ್ತ ಕಡೆ ಕರಡು ಜುಡು ಕೊಡಿ ಕರಡು ಬಾಯ ಮತ್ತೆ ಸೈಕಲ್ ಕೂಡ ಇರ್ತನ ಕೂಡ ಅಪ್ಪೆರಬೇಕು ಕುಕ್ಕದ ಸಂತೋಷ ಪಡ್ತಾನೆ ಓ ಬೇಡ ಯಾನ ಕತ್ತಿನ ಮರ ತಿರ್ಲಿದ್ರೆ ತೂರು ಮಾಡಬಹುದು ಮೂರು ವಿಚಾರಕ್ಕೆ ತಿರ್ಲು ಕೊಡಿ ಹೊಡೆ ಅದು ಬೇಡ ಬೇಡ ನಮ್ಮ ಇರುಮಣಿ ಅತೆ ಊರಾತ್ಮ ಕಮ್ಮುಳದ ಕಟ್ಟಮುಡಿ ಎತ್ತು ತಕ್ಕನ ದೈವರಿಗೆ ರಾಪುಡಿ ಕೋಡಿಕೊರು ನೆಕ್ಕಿದರೆ ಮುಪ್ಪುರತೆ ಎಂಚಲ ಎಡತಿರ್ದು ಬಲತ್ತಿಗೆ ಬಲತ್ತಿರ್ದು ಎಡತಿಗೆ ಬಲತ್ತಿಗೆ ಅಪದಾನ ಕೊಟ್ಟು ಕೂಡ ಕಣ್ಣುಡೆ ಉದ್ದ ಬಲ ಸರಿಕೆ ಮಾತ್ರ ಎಂಚಲ ಉದ್ದ ಬಲ ಸರಿಕೆ ಐಜಿ ಎಂಚ ನಮ್ಮನ್ನು ಮುಂದೋಡು ಸಪ್ತತೆ ನಲಕೊಡೆ ಪುರವಡೆ ಕೇಪು ಕೈಕೊರ್ಪೇನು ಓ ಬೇಡ ಬಾರ ಹೆಸರಿದನ್ನ ಹಾಕೇಳು ಹುಲ್ಲೆ ಜತ್ತಿದ್ದು ಕೋತಿ ಕಾಲೆ ಉದ್ದುದು ಮುನ್ಪಡೆ ಸೂಂತೊಂದುಲ್ಲಿ ಜಪ್ಪಡ ಕಂಬಳ ಬೇಡ ನೀವು ಮೂರ್ದ ಕರೆ ಬಂಗಾರ ನೀವು ಪರ ಉಳಿದ ಕೊಡ ಪುಡಿದಿದೆ ಕಾಲಿ ಸೂಂತೇನೆ ಅವನು ಅದೇ ಅವನು ಇತ್ತೆ ಊರ್ದ ಕರೆ ಬಂಗಾರ ಓಲ್ಲ ಊರದ ಕರೆ ಬಂಗಾರ ಸಿಕ್ಕುಜಿತ್ತೆ ಇತ್ತೆ ಊರ್ದ ಕರೆ ಬಂಗಾರ ಅಂತ ನೀವು ಉಳ್ಳಾಗಲ್ಲ ನೋಡಿ ತಯಾರು ಮಾಡ್ತಿರಲ್ಲ ಜೊತೆಂದು ಆರಾಮ ಮಾಡಬಹುದು ಅವಳು ಗೊತ್ತಾರವಾದ ಅವಳು ಅದೇ ಬೇಡ ಊರ್ದ ಕರೆ ಬಂಗಾರ ತಯಾರು ಮಾಡ್ತಿರಲ್ಲ ಆರಾಮದ ಹಾಕಿ ಬರ್ತದೆ ಹಾಕಿ ಕೊಡಪ್ಪಿ ಅವನು ಬ್ಯಾಗ್ ಬಂದಾನ ಕಡೆಗೊಳ್ಳಿದ ಮನ್ನಡು ಕೊಳ್ಳಿ ಬಂಗಾರ ಜ್ಞಾನ ಬೈಕ್ ದಿಜಿ ಉಳ್ಳಾಡ ಕರೆ ಬಂಗಾರ ತಪ್ಪಿದ ಅಗಿಲಿಕ ಬೈಕಿನ ಸತ್ಯ ಈ ಜಾಗದ ಬೈಕಿನ ಭಕ್ತರ ಮರ ಹಿಂಸಿತ ಮಾಡಿದ ಮಾತೆಲ್ಲ ಸೇರಿದು ಆಕಳ ಪಟ್ಟ ವರ್ಗದ ವಿಚಾರವಾದ ಕರೆ ಬಂಗಾರ ಸಂದೇಶ ಮಾಡ್ತೇವೆ ಈ ಕರೆ ಬಂಗಾರನ ಯಾನಿಂದ ಸ್ವೀಕಾರಪನ ಆಕಳ ಸೂತೋಡು ಖಂಡಿತವಾದ ಜೀವನನು ಔಷಧ ಕಾಲಮುಟ್ಟ ಸುಕರು ನಡ ಬಾದು ಕೊಡ್ಪೆ ಸಂತೋಷ ಮೊದಲು ಉಳ್ಳಾಡ ಕಾರಣ ಬಂದು ಕಡೆಯ ಬಿಡೆ ಬೊಲ್ಲನ ಬಂದು ಕೊರಿಯ ಪೇರು ಕೂಡ ಮೂವರ ಕಟ್ಟಿ ಕಟ್ಟದ ಬಿಡ್ತೀನಿ ರಟ್ಟು ಸರ್ತಿ ನಿಸ್ಸಂಗೆ ನೀರು ನಟ್ಟು ಮೂಜಿ ಸರ್ತಿ ಗಿಡ ಕೊಡು ಬೊಲ್ಲ ಬಂದು ಬೇಡ ಬೊಲ್ಲ ಗಂಡಲ ಪೆಟ್ಟಿದ ಪೊಡಿಗೆ ಉಂಡು ಕಾಲದ ಪೆಟ್ಟಿದ ಪೊಡಿಗೆ ಅದೇ ಕಾಲನ ಸ್ವೀಕಾರ ನಕ್ಲು ಪೆಟ್ಟಿದ ಪೊಡಿಗೆ ಆಗಿ ಬಿಟ್ಟು ಅದೇ ಬೇಡ ಅವನ ದಾಯಕ ಬಣ್ಣ ತುಲೆ ಮಾನವೇರು ದೊತ್ತೊಂಡ ದೊತ್ತೊಂಡ ಕರಿಯ ಬಂದ ಅದೇ ತತ್ರ ಇಸಾಪು ಅಪಗಡ ತುಲೆ ಸರಿಕೆ ಬೈದಿನ ಒಂಜಿ ఒక ಪೂರ ಕಂಜಿಲಿ ಅದೇ ಬೇಡ ಆವಡಿ ಅಪಗಣ ಕಟ್ಲೆ ಬಗ ನಮ್ಮದು ಕೊಡ್ತೀನಿ ಸಂದ ಕಾಯ್ದೆ ಕರ್ಬ ಸೂಗದ ಬೆಟ್ಟಿಂಗ್ ಬಿಡು ಇಸ ಮಕ್ಕಳು ವೈಟ್ ನೋಡಿ ಸಂತೋಷ ಮಾಡ್ತಾರೆ
ಮತ್ತೆ ಅಮೃತ ಮಡಿಲ ಮೂರ್ತ ಸೀದಾ ಕನಸು ಬರುತ್ತೆ ಮಣಿ ತಂಡ ಸಮಾಧಾನ ಕಾಲ ವಿಚಾರ ಸರಿ ಕೇತು ಪರ ಉಳಿದೆ ಕರೆ ಬಂತಾರೆ ಎಡ್ಸಲ ಪರ ಉಳಿದ ಕರೆ ಬಂದರೆ ಸಂತೋಷ ಸಂತೋಷ ಕಮ್ಮೆನಕ್ಕೆ ಸ್ವೀಕಾರ ಎಂಚ ಕೆಲವರಿಗೆ ಐದು ಸ್ವೀಕಾರ ಪರಿಮಳಗೆ ಆಪುಣ ಸುಖನೇ ಬೇತೆ ಸರಿ ವಿನಾಕಿ ಅನ್ನಪ್ರಸಾದ ತಯಾರು ಆದ್ದರಿಂದ ಅನ್ನಪ್ರಸಾದ ಸ್ವೀಕಾರ ಮಾಡಿ ವ್ಯವಸ್ಥೆ ಮಾಡಿದರೆ ಅನ್ನಪ್ರಸಾದ ಸ್ವೀಕಾರ ಸ್ವೀಕಾರ ಸ್ವಾಮಿ ಕೂಡ பேர் பாடு பேர் பேர் போன்ற வரேன் பேர் கொஞ்சம் கொண்ட பேர் இங்கெಲ್ಲ கிளை போடுறதுன்னா பேர் ಮಾತ್ರ பேர்ல ಬರ್ತದೆ ಈ பேர்ல ಬರೋದಕ್ಕೆ ಈ ಜಾಗ ಸಂತೋಷ ಅಂಜಲಿ ನಮ್ಮ ಬರ್ತದೆ ಸಂತೋಷ ಮಾಡ್ಕೊಡು ಇಂಗ್ಲ ನಾಳ ಈ ಕೋರೆ ನಿಮಗೆ ಬರಿಪಾದ ಭಾಳ ಸುಪರ್ನಲ್ಲ ಇಲ್ಲ ಜನಕ್ಕೆ ಒಬ್ಬ ಆಗಬೇಕು ಮುಳ್ಳುಗಳ ಈ ಜಾಗದಲ್ಲಿ ಅವಸಾನ ಕಾಲ ಮುಟ್ಟ ಇಲ್ಲ ಅಂತ ನನಂಜಿ ಬರ್ತು ತಲೆಮಾರಿಲ್ಲ ಈ ಜಾಗದಲ್ಲಿ ಈ ಪಾತ್ರೆಯನ್ನು ಕೊಡು ಅಲ್ಲಿ ಕಲ್ಲಾದ ಗುಲ್ಲರೆ ಈ ಜಾಗದಲ್ಲಿ ಈ ಜನಕ್ಕೇನ ಭಕ್ತಿಗೆ ಮೆಚ್ಚಿನ ಹೊರಗೆ ಬಂದು ನಾ ಕೀರ್ತಿ ಜಾಗ ಬರ್ಬಾರ್ದು ಎಪ್ಪತ್ತುಗಳ ಹಳೆ ಗೋಲಿಗೆ ಪಾತ್ರೆ ಹೊರಗೆ ಏನು ಬಂದು ನಾ ಕೀರ್ತಿ ಹೋಗ್ಬೇಕು ಬಟ್ಟಲ್ನದ ಬಲ್ಲಿಗ ಅಂತಲೇ ಬಟ್ಟಲ್ಲ ಬೇರೆ ಬರೋದು ಹೊರಗೆ ಕೊಡ್ತೀನಿ ನೇವಣು ಮಾತ್ರ ಕೇಳಿದ ಬರ್ತೀನಿ ಕಾರಣ ಸೋದರ ಸಂಬಂಧದ 60 ನಗರ ದಾರದ ಮಂಟಪುಳ್ಳಗ ಪುಟ್ಟ ವರಿಗೆ ಸಾಲವು ಸಂಬಂಧ ಕೇಳಿದ ವಿಚಾರಣೆ ಕೇನುಡೆಗೆ ಅಪಗಣ ಪುಣ್ಯ ಕಡೆಗಳದ ಮನಡೆ ಅನಾದಿ ಕಾಲದ ಕಟ್ಟು ಪೂರ್ವಕ ಪದ್ಧತಿ ಪ್ರಕಾರವಾದ ಕಾಲಾವಧಿ ಕೊಂಡು ವರ್ಷಾವಧಿ ಕೊಂಡು ಕಾಲಾವಧಿ ಬತ್ತರೆ ಕಾಲಾವಧ ಕಟ್ಟೆ ಬರದ ವರ್ಷ ತಿಂಗಳ ಭದ್ರಮಣದ ಸಂಕ್ರಮಣ ಸೇವೆ ಮಾಯಬಣ್ಣದ ಸ್ವೀಕರಣ ಕಾಲಾವಧ ಸಿರಿಸಿಂಗರದ ಸೇವಾ ವಿಚಾರವಾದ ಭಕ್ತಿಪೂರ್ವಕವಾದ ದೇವಲೋಕ ಜತ್ತವೈದ್ಯನ ಪವಿತ್ರమైన ಕಾಮದಿಂದ ಉಂಜಿಕೊಂಡ ಬೇರನಿಕ ಮೈತು ಅಂತ ಅದೇ ಅಪಗಣ ಸ್ವಾಮಿ ತನಿಯ ಈ ಜಾಗಡೆ ಸರ್ವ ವಿಚಾರವಾದ ಭಕ್ತಿ ನಮ್ಮಲ್ಲಿ ಬರ್ಪೇರಿ ಭಕ್ತಿ ನಮ್ಮ ಬಣ್ಣಗ ಆಮೇಲೆ ಫಸ್ಟ್ ಪರಿಹಾರ ಮಾಡುವ ವಿಚಾರವಾದ ಈ ಜಾಗ ನಿನ್ನ ಪುರಾಪುಣಿತ ಒಂದಿರ ಗಂಧನ ಕೊಡ್ತಾ ಆ ಗಂಧನು ಕೊಡೋದು ಆಕಲು ದಂಡದ ರಾಜಗೆ ಪೋನಾಗಲು ಗುಂಡದ ಬೆಟ್ಟ ನಾಟ್ಯ ಕೊಡ್ತಿದ್ದ ಅಗ್ಗಿಗೆ ಜಪ್ಪುನಗಲು ಗುಂಡು ಪತ್ತಿರ ಕೊಡ್ತಿದ್ದ ಗಂಗೆಗೆ ಜಪ್ಪುನಗರ ಮೊರ್ಕೆರೆ ಕೊಡ್ತಿದ್ದ ಒಮ್ಮೆ ಪ್ರಕಾರವಾದ ಈ ಜಾಗ ಎಂಟು ಪುರಾಪದ ಎತ್ತದು ಆ ಗಂಧನ ಬತ್ತು ಪೊಟ್ಟು ಬಿತ್ತು ಪಾದಕನ ಕೊಡಿಪಾದ ಕೊಡ್ತಿದ್ದ ದೈವಲೆಂಗಳು ಮಿತ್ತಗಳಂಚನೆ ಸ್ವಾಮಿ ತನೆಯ ಈ ಜಾಗದ ಬಲನೇಕಲೆ ಬರ್ಪಾಲ ಹೊರದೇಕಲೆ ಕೊರ್ಪಾಲ ಎತ್ತೋತ್ತರದ ದಗೇಶ ಬರ್ತದೆ ಈ ಜಾಗದ ಸರ್ವೋ ಬಂದು ಏನು ಬರ್ತಾರ ಆಕೆಗೆ ಮರಣವನ್ನು ಕೊಡೋದಿಲ್ಲ ಕಡೆ ಆರೋಗ್ಯ ಭಾಗ್ಯ ಆಯುಷ್ಯ ಕೊಡ್ದು ಔಷಧ ಕಾಲಮುದ್ರ ಕಡೆಗೊಳಿದ ಮನಡು ಜಗ್ಲಿ ಎತ್ತು ಮಾತಿರ್ದು ಮಾತಿರಲ್ಲ ಬೆಳಗಾದ ಕೊಡಲ ಬರ್ಪಣ ತೀರ್ಮಾನ ಅದೇ ಬೇಡ ಖಂಡಿತವಾದ ಭಯ ಮಾಡ್ಬಿಡಿ ಯೋಚನೆ ಪಡೆ ಪವಿತ್ರమైన ದೇವಲೋಕ
ಎತ್ತ ಬೈದಿನ ಕಾಮಾದೇವಿಯನ್ನು ಕಲ್ಪವೃಕ್ಷ ಐರವತ್ತು ಸುತ್ತುಡು ಕಲ್ಪವೃಕ್ಷ ಜೋಡಪರನ್ನು ರಾಜನು ಎದ್ದೆಕೊಂಡು ಬೈದಿನ ದೇವರ ಮುಂದೆ ಕೈಕಣಿ ಕಟ್ಟದರಕ್ಕಿದೆ ಅದೇ ಕಾಮಾದೇವಿ ಒಂಜುಕೊಂಡ ಪೇರು ನಿಂಕು ಮೈತು ನೋಡ್ರಿ ಈ ಒಂಜುಕೊಂಡ ಪೇರು ಪಡೆದು ಯಾನಿಂಚ ಸಂಪಾಪಣ ಈ ಸಂಪುದಗಳಲ್ಲಿ ಎನ್ನ ಸಂಸಾರದಾಗಲಿ ಮಾತಿರಗಳ ಸಂಪುದಗಳಲ್ಲಿ ಬೀಜ ಅದು ಕೊಡದು ಏಳುಕೊಂಡದಾತು ಉತ್ಪತ್ತಿದ ಪಾರಣ ಸಾರಲ ತನೇ ನಿಕ್ಲ ಸರಂಗ ಅನುಕೂಲ ಪಾದುಕೊರಪೆ ನಮ್ಮದು ಕೊರನು ಒಂಜುಕೊಂಡ ಪೇರು ಸಂತೋಷ ಸ್ವೀಕಾರ ಸಂತೋಷ. ಅದೇ ಯಾನಿಂಚ ಬಗ್ಗೆ ಸಂಪಾದನ ಅವೇ ಬಗ್ಗೆ ನಿಕ್ಲೆಲ್ಲ ಸಂಪುಡು ಅಂತದ್ದು ಶರೀರ ವೈದ್ಯನ ಎಂಚಿನ ಬಾಧಗೆ ಇದ್ದನಲ್ಲ ಖಂಡಿತವಾದ ನೆಟ್ಟು ಕರ್ತು ಕೊಡ್ಬೋದು ಭವಿಷ್ಯತ್ತಿನ ಮತ್ತೆ ಒಂದಿರಾಜ ಸರ್ವೇರಾದ ಮಾತಿರ ಕೊಂಡಾಡ ಅದುಲಡ ಅದನ್ನ ಕಡೆಗೊಳಿದ ಮನಡು ಕಾಲಾವಧಿ ಪೂರ್ಣ ನಮಕ್ ವರ್ಷಾವಧಿ ಬತ್ರು ವರ್ಷಾವಧಿ ಪೂರ್ಣ ಕಾಲಾವಧಿ ಬತ್ರು ನನ ಈ ಸೇವೆ ಏನಿಡುವಾಗ ಪಿರಬದ ಕಟ್ಟಬರ್ಗೆ ಸೇವೆ ಆಯಿರುಂಡು ಆ ಮೂರ್ತದ ಕಾರ್ಯವನ್ನು ಮೂರ್ತದ ಮಲ್ಪಾರ ಕೊರ ತೀರ್ಮಾನ ನನ್ನ ವಿಚಾರಣೆಗೆ ಆಯನೆಯ ವಾ ವಿಚಾರವಾದ ತೀರ್ಮಾನ ಮಲ್ಪರೇತ ನನ್ನ ನಿರೂಪಣೆಯನ್ನು ಉಲ್ಲೇರ ಉಂಡೆ ಅದೇ ಆ ಪುರ್ತದ ಮದಿಪುಲೆ ನಿಕ್ಲೆಗೆ ಅಪ್ಪಣೆಯನ್ನು ಕೊಡ್ತು ಪೂರ್ಣದ ಕಾರ್ಯಭಾಗ ಮಲ್ಪಾದ ಕೊಡ್ತಾರೆ ಉಲ್ಲಡ ಅಪಕಂಡ ಈ ಕಾಲದ ಕಡೆಗೊಳಿದ ಮನ್ನದ ಸೇವೆ ಸಂದು ಜೀವನ ನಿಕ್ಲ ಬಿತ್ತಿದ್ರು ಅದೇ ಕೈಗೊಂಡು ಜೀವನ ಎನ್ನ ಮಿತ್ತಿದ್ರು ಈ ಕಾರಣಕ್ಕೆ ಮೂರ್ತ ಬತ್ತಿನ ಮುಗ್ಲಿ ಅನುಕೂಲ ಕಾಂಡು ಈ ಕಾಲದ ನಿಖಲ್ ಕೋರ್ನ ಸೇವೆ ಕಣ್ಣಾರ ತಗೊಂಡೆ ಪಂಜಾರ ಹೊರಕೊಂಡೆ ಪರಿಪೂರ್ಣ ಮಾಯಬಂಡರ ಸ್ವೀಕಾರ ಒಂದು ಬತ್ತೆ ಉಳ್ಳಡ ಈ ಕಾರಣ ಬತ್ತಿನ ಮೇಲ್ಕಾಲ ಮುಟ್ಟಲ ಕಾಯಿನ ತುಂಬುಗೋಡು ಬೀಜಿನ ಕಲೆಗೋಡು ರಟತ್ತಿನ ಮಜರ ಕಲಿಬಲ್ಲಗಡೆ ಸಾರಲ ಪಟ್ಟ ತನಿಯೇ ನಿಕ್ಲಿಗೆ ಜ್ಞಾನ ಬುದ್ಧಿನ ಕೊಡ್ದು ಮಿತ್ತಿಗೆ ಸಾರತೆ ಅದು ಹೇಳ್ಬೋದು ನಿಕ್ಲೆ ರಕ್ಷಣೆ ಮಾಡಿ ಬರಲೆ ಉಳ್ಳಡ ಎಂಟು ಆ ಪಿಂಚಿನ ವೇಳೆ ಕೊಡ್ತುನೆ ಆ ಒಂದು ಇಂಚಿನ ವೇಳೆ ಬತ್ತಲು ಎಕಡದಾತ್ಮನ ಕೊಡ್ತಾರೆ 10 ಬೇರೆ ಪ್ರಾರ್ಥನೆ ಮಾಡ್ತಾರೆ ಉಗ್ರ ಬಂಡೆ ಇತ್ತದಾತ್ಮನ ಕೊಡ್ತು ನೀರು ಬತ್ತಿನ ಇಲ್ಲಾಪನ ಸಂದರ್ಭ ದೇವರ ಗೌಡ ರಾಶಿ ಪೂಜೆ ರಂಗ ಪೂಜೆ ಕಟ್ಟೆ ಪೂಜೆ ನೀರಿದಾಗ 14 ಸುತ್ತ ಬಲಿ ಮಾಮಲ ರಾಜೇಂದ್ರರಿಗೆ ಬಂಡಿ ಹಿಡಿದ ಬಲೆ ಮೊರ್ಮ ಸುತ್ತ ಬಲಿ ಎಂಕ್ಲಂಚಿದ ಬಲಿಕವರೆ ಮುತ್ತರ ಮೂಸು ತೀರ್ಮಾನ ನೀರಚ್ಚಿನ ಬಿಡ್ತು ಬೆರೆಚೆಂಡಾಪೆ ಬೆರೆಚೆನ ಬಿಡ್ತು ನೀರಚೆಂಡಾಪೆ ಪೂರಾಕಾರ ಕಟ್ಟ ಪ್ರಕಾರ ಆಯಾಸ ಮನಪುರ ಮಾತಾಡಲು ಉಂಡು ಆಯಾಸ ಮನಪುರ ಖಂಡಿತವಾದ ಯಾಣದೊತ್ತನೆ ಎರಡಿತ್ತಿನ ಉಲ್ಲಾಸನ ಇಡೀ ಮಾಗನೆಗೆ ಬಟ್ಟಾದು ಗಂಡಾಂತನ ಬರಗಡೆ ಕಡೆಗೊಳಿದ ಮನಡಿಗೆ ಏಪಗಳು ಎತ್ತು ಮಾತಿನ ಮೇಲೆ ಕಾದು ಬರ್ಬೆ ಉಳ್ಳಡ ನಾವೇ ಕಡೆ ಮಪ್ಪನೆ ಹಿಂಡೆಗಾರಿ ಬರೋಣ ಪೂರ ಕಟ್ಟವೇ ನಮ್ಮ
ಇಷ್ಟು ಹೊತ್ತು ಅಜ್ಜನ ಕೋಲದ ವಿಶೇಷತೆಯನ್ನ ಕಣ್ತುಂಬಿಸ್ಕೊಂಡ್ವಿ. ಹಾಗೆ ಇನ್ನಷ್ಟು ಒಳ್ಳೆಯ ಭಕ್ತಿ ಸಂಬಂಧಪಟ್ಟಂತಹ ಕಾರ್ಯಕ್ರಮದ ಜೊತೆಗೆ ಮತ್ತೊಮ್ಮೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ವಿಡಿಯೋಸ್ಗಳನ್ನ ಶೇರ್ ಮಾಡೋದಾಗ್ಲಿ ಅಥವಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದಾಗ್ಲಿ, ಲೈಕ್ ಮಾಡೋದಾಗ್ಲಿ ಮರಿಬೇಡಿ. ಇದು ನಿಮ್ಮ ವಾಹಿನಿ ಭಕ್ತಿ ಸಂಜೀವಿನಿ. ಎಲ್ರಿಗೂ ನಮಸ್ಕಾರ.